ಇವತ್ತು ಕಳ್ಳತನ ಮಾಡೋದು ಹಿಂದಿನ ಕಾಲದಿಂದಲೂ ತುಂಬಾನೇ ಸುಲಭವಾಗಿ ಹೋಗಿದೆ. ಹಿಂದೆ ಕಳ್ಳತನ ಮಾಡಬೇಕೆಂದ್ರೆ ಮನೆಗೆ ಕನ್ನ ಹಾಕಬೇಕು. ರಾತ್ರಿಯಲ್ಲಿ ಯಾರೋ ಇಲ್ಲದಿದ್ದಾಗ ಆ ಮನೆಗಳಿಗೆ ಬೀಗ ಮುರಿದು ಒಳಗೆ ಹೋಗಬೇಕು, ಅಥವಾ ಪಿಕ್ ಪಾಕೆಟ್ ಮಾಡಬೇಕು, ಚೈನ್ ಸ್ನ್ಯಾಚಿಂಗ್ ಮಾಡಬೇಕು, ದರೋಡೆ ಡಕಾಯಿತಿ ಮಾಡಬೇಕಾಗಿತ್ತು. ಇದಕ್ಕೆಲ್ಲ ಹೊಡಿಬೇಕಾಗಿತ್ತು, ಕಡಿಬೇಕಾಗಿತ್ತು. ಅಷ್ಟೇ ಅಲ್ಲದೆ ಕಳ್ಳತನ ಮಾಡಬೇಕಿದ್ರೆ ಆವಾಗ ಯುಕ್ತಿಯಿಂದ ಕೆಲಸ ನಡೆಯುತ್ತಿರಲಿಲ್ಲ, ಶಕ್ತಿಯಿಂದ ಕೆಲಸ ನಡೆಯುತ್ತಿತ್ತು. ಓದು ಬರಹ ಬರದೇ ಇದ್ದವರೇ ಜಾಸ್ತಿ ಇಂತಹ ಕೆಲಸಕ್ಕೆ ಇಳಿತಾ ಇದ್ರು. ಆದ್ರೆ ಇವತ್ತು ಹೊಡಿ ಬಡಿ ಅನ್ನೋ ಕಾನ್ಸೆಪ್ಟ್ ದೂರ ಆಗಿ ಹೋಗಿದೆ. ಇವತ್ತು ಕೇವಲ ಬುದ್ಧಿಯನ್ನ ಉಪಯೋಗಿಸಿ ಕ್ಷಣಾರ್ಧದಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ದುಡ್ಡನ್ನ ಕಬಳಿಸುವಂತಹ ಜನ ಅಷ್ಟೊಂದು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ಇವತ್ತು ಚೆನ್ನಾಗಿ ಓದ್ಕೊಂಡವರೇ ಕೂತಲ್ಲೇ ದರೋಡೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಟೆಕ್ನಾಲಜಿ. ಹಿಂದೆ ಒಂದು ಕಾಲ ಇತ್ತು, ನಾವು ನಮ್ಮ ದುಡ್ಡನ್ನ, ಚಿನ್ನದ ಆಭರಣಗಳನ್ನ, ಬೆಲೆ ಬಾಳುವ ವಸ್ತುಗಳನ್ನ ಮನೆಯಲ್ಲಿ ದೊಡ್ಡ ದೊಡ್ಡ ಬೀರುಗಳಲ್ಲಿ ಸೇಫ್ ಆಗಿ ಇಡ್ತಾ ಇದ್ವಿ, ಅಥವಾ ಬ್ಯಾಂಕ್ ಲಾಕರ್ಗಳಲ್ಲಿ ಇಡ್ತಾ ಇದ್ವಿ. ದುಡ್ಡನ್ನ ಜಮಾ ಮಾಡಬೇಕೆಂದ್ರೆ ಬ್ಯಾಗ್ಗಳಲ್ಲಿ ಕ್ಯಾಶ್ ಅನ್ನ ಎತ್ತಿಕೊಂಡು ಹೋಗಿ ಬ್ಯಾಂಕ್ ನಲ್ಲಿ ಜಮಾ ಮಾಡಬೇಕಂತಹ ಪರಿಸ್ಥಿತಿ ಇತ್ತು. ಅಷ್ಟೇ ಅಲ್ಲದೆ ದುಡ್ಡನ್ನ ತೆಗಿಬೇಕು ಅಂದ್ರೂ ಕೂಡ ಬ್ಯಾಂಕಿಗೆ ಹೋಗಿ ದುಡ್ಡನ್ನ ತೆಗೆದುಕೊಂಡು ಮನೆಗೆ ಬರಬೇಕಾಗಿತ್ತು. ಇಂಥ ಸಮಯದಲ್ಲಿ ಈ ಕಳ್ಳಕಾಕರು ಆ ದುಡ್ಡನ್ನ ಹೊಂಚು ಹಾಕಿ ದೋಚುವಂತಹ ಹಲವಾರು ಘಟನೆಗಳು 80ರ ದಶಕದಲ್ಲಿ 90ರ ದಶಕದಲ್ಲಿ ಮೊದಲು ನಡೀತಾನೆ ಇದ್ದವು. ಆದ್ರೆ ಇವತ್ತಿನ ದಿನಗಳಲ್ಲಿ ನಾವು ಬ್ಯಾಂಕಿಗೆ ಹೋಗಿ ದುಡ್ಡನ್ನ ತೆಗೆಯೋದಾಗ್ಲಿ ಹಾಕೋದಾಗ್ಲಿ ಮರ್ತೇ ಬಿಟ್ಟಿದ್ದೀವಿ. ಏನೇ ಇದ್ರೂ ಆನ್ಲೈನ್. ಹೌದು, ಇವತ್ತು ಎಲ್ಲ ವ್ಯವಹಾರಗಳು ಆನ್ಲೈನ್ ಮೂಲಕವೇ ನಡೆಯುತ್ತಿವೆ. ಚಿಕ್ಕ ವ್ಯಾಪಾರ ಮಾಡೋದಾಗ್ಲಿ, ದೊಡ್ಡ ದೊಡ್ಡ ವ್ಯಾಪಾರ ಮಾಡೋದಾಗ್ಲಿ ಎಲ್ಲವನ್ನ ಇವತ್ತು ನಾವು ಮೊಬೈಲ್ ಬಳಸಿ, ಇಂಟರ್ನೆಟ್ ಬಳಸಿ ದುಡ್ಡನ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ, ವ್ಯಾಪಾರದಲ್ಲಿ ಬಳಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಈ ಇಂಟರ್ನೆಟ್ ಬೆಳೆದಿದೆ ಅಂದ್ರೆ ಇವತ್ತು ಭಿಕ್ಷಕರು ಕೂಡ ಭಿಕ್ಷೆಯನ್ನ ನಾಣ್ಯಗಳಲ್ಲಾಗ್ಲಿ ರೂಪಾಯಿಗಳಲ್ಲಾಗ್ಲಿ ಬೇಡ್ತಾ ಇಲ್ಲ. ಬದಲಾಗಿ ಅವರು ಕೂಡ ಒಂದು ಸ್ಕ್ಯಾನರ್ ಅನ್ನ ಇಟ್ಟುಕೊಂಡು UPI ನ ಬಳಸ್ತಾ ಇದ್ದಾರೆ, ಗೂಗಲ್ ಪೇ ಬಳಸ್ತಾ ಇದ್ದಾರೆ, ಫೋನ್ ಪೇ ಮೂಲಕ ಭಿಕ್ಷೆಯನ್ನ ಪಡೆಯುತ್ತಿದ್ದಾರೆ. ಅಂದ್ರೆ ನಮ್ಮ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅನ್ನೋದಕ್ಕೆ ಇದೊಂದು ಜಲ್ವಂತ ಉದಾಹರಣೆ ಆಗಿದೆ. ಹೀಗಾಗಿ ಇವತ್ತು ಕಳ್ಳರು ಕೂಡ ಚಾಲಾಕಿಯಾಗಿದ್ದಾರೆ. ಇವತ್ತು ಒಂದು ವಾಟ್ಸ್ಆಪ್ಗೆ ಒಂದು ಲಿಂಕ್ ಅನ್ನ ಕಳಿಸಿ ನಿಮ್ಮ ದುಡ್ಡನ್ನ ನಿಮ್ಮ ಬ್ಯಾಂಕ್ ನಿಂದಲೇ ಕ್ಷಣಾರ್ಧದಲ್ಲಿ ಖಾಲಿ ಮಾಡುವಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಇದನ್ನೇ ನಾವು ಸೈಬರ್ ಕ್ರೈಮ್ ಅಂತ ಕರಿತೀವಿ. ಹೌದು, ಇಂಟರ್ನೆಟ್ ಮೂಲಕ ಅಥವಾ ಕಂಪ್ಯೂಟರ್ ಮೂಲಕ ಅಥವಾ ಮೊಬೈಲ್ ಮೂಲಕ ನಡೆಯುವಂತಹ ಯಾವುದೇ ಅಪರಾಧದ ಚಟುವಟಿಕೆಯನ್ನ ಸೈಬರ್ ಅಪರಾಧ ಎಂದು ಕೂಡ ಕರೆಯಲಾಗುತ್ತದೆ. 2025ರ ಹೊತ್ತಿಗೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ ನಡೆಯುವ ದೇಶಗಳಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಹೀಗಾಗಿ ಸರ್ಕಾರ ಕೂಡ ಆಗಾಗ ನಮಗೆ ಮೆಸೇಜ್ಗಳ ಮೂಲಕ, ಫೋನಿನ ಮೂಲಕ ಈ ಸೈಬರ್ ಕ್ರೈಮ್ಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸುತ್ತಾನೆ ಇರುತ್ತದೆ. ಯಾರೋ ಒಂದು ಫೋನ್ ಮಾಡಿಯೋ, ಯಾರೋ ಒಂದು ಮೆಸೇಜ್ ಕಳಿಸಿಯೋ, ನಾವು CBI ಇಂದ ಫೋನ್ ಮಾಡುತ್ತಿದ್ದೇವೆ, ಇನ್ಕಮ್ ಟ್ಯಾಕ್ಸ್ ಇಂದ ಫೋನ್ ಮಾಡುತ್ತಿದ್ದೇವೆ, ಬ್ಯಾಂಕ್ ನಿಂದ ಫೋನ್ ಮಾಡುತ್ತಿದ್ದೇವೆ ಅಂತ ನಿಮ್ಮನ್ನ ಹೆದರಿಸಿ ನಿಮ್ಮ ದುಡ್ಡನ್ನ ದೋಚುತ್ತಿರುವ ಹಲವಾರು ಘಟನೆಗಳು ನಮ್ಮ ಸುತ್ತಮುತ್ತ ನಡೆಯುತ್ತಾನೆ ಇವೆ. ಮಾಹಿತಿಯ ಪ್ರಕಾರ ಮೊಟ್ಟ ಮೊದಲ ಸೈಬರ್ ಅಪರಾಧ ಘಟನೆ ನಡೆದಿದ್ದು 1973ರಲ್ಲಿ ದಾಖಲಿಸಲಾಗಿತ್ತು. ನ್ಯೂಯಾರ್ಕ್ನ ಬ್ಯಾಂಕ್ನ ಒಬ್ಬ ಟೆಲ್ಲರ್ ಕಂಪ್ಯೂಟರ್ನ ಬಳಸಿ $2 ಮಿಲಿಯನ್ ಗಿಂತ ಹೆಚ್ಚು ಹಣವನ್ನ ಕದ್ದಿದ್ದು ಬೆಳಕಿಗೆ ಬಂದಿತ್ತು. ಅಷ್ಟೇ ಅಲ್ಲದೆ ಮೊಟ್ಟ ಮೊದಲ ಇಮೇಲ್ ಸ್ಕ್ಯಾಮ್ 1978ರಲ್ಲಿ ಅಮೆರಿಕದಲ್ಲೇ ನಡೆದಿತ್ತು. ಇತ್ತೀಚೆಗೆ ನಿಮ್ಮ ಕಂಪ್ಯೂಟರ್ಗಳನ್ನ, ನಿಮ್ಮ ಮೊಬೈಲ್ಗಳನ್ನ, ನಿಮ್ಮ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ ನಿಮ್ಮೆಲ್ಲ ದುಡ್ಡುಗಳನ್ನ ಕದಿಯುತ್ತಿರುವ ಘಟನೆಗಳು ಸುದ್ದಿ ಮಾಧ್ಯಮದಲ್ಲಿ ನಾವು ಕೇಳುತ್ತಾನೆ ಇರುತ್ತೇವೆ. ಕೆಲವೊಮ್ಮೆ ಈ ಹ್ಯಾಕರ್ಸ್ಗಳು ನಿಮ್ಮ ಮೊಬೈಲ್ಗೆ ವೈರಸ್ ಅನ್ನ ಕಳಿಸಿ, ನಿಮ್ಮ ಕಂಪ್ಯೂಟರ್ಗೆ ಇಮೇಲ್ ಅನ್ನ ಕಳಿಸಿ, ಒಂದು ವೇಳೆ ಅಂತಹ ವೈರಸ್ ಇರುವಂತಹ ಫೈಲ್ಗಳನ್ನ ಅಥವಾ ಲಿಂಕ್ ಗಳನ್ನ ನೀವು ಅಪ್ಪಿತಪ್ಪಿ ಕ್ಲಿಕ್ ಮಾಡಿದರೆ ಮುಗಿದೇ ಹೋಯ್ತು. ನಿಮ್ಮೆಲ್ಲ ಸೀಕ್ರೆಟ್ ಡೇಟಾ ಅವರ ಪಾಲಾಗಿ ಹೋಗಿರುತ್ತದೆ. ಮುಖ್ಯವಾಗಿ ನಿಮ್ಮ ಅಕೌಂಟ್ ನಂಬರ್ಗಳು, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ಗಳು, ಡೆಬಿಟ್ ಕಾರ್ಡ್ ಡೀಟೇಲ್ಸ್ಗಳು, ನಿಮ್ಮ ಪಾಸ್ವರ್ಡ್ಗಳು, ನಿಮ್ಮ ಪರ್ಸನಲ್ ಮಾಹಿತಿಗಳು ಎಲ್ಲವನ್ನ ಅವರು ಒಂದೇ ಒಂದು ಲಿಂಕ್ ಅನ್ನ, ಅಂದ್ರೆ ವೈರಸ್ ಇರುವ ಲಿಂಕ್ ಅನ್ನ ಕಳಿಸುವ ಮೂಲಕ
ಪಡೆಯುವಂತಹ ವ್ಯವಸ್ಥೆ ಇತ್ತೀಚೆಗೆ ಭಾರಿ ಸದ್ದು ಮಾಡುತ್ತಿವೆ. ಇಂತಹ ಕೆಲಸ ಮಾಡುವುದಕ್ಕೆ ಹ್ಯಾಕಿಂಗ್ ಅನ್ನುವ ಪದವನ್ನ ನೀವು ಕೇಳುತ್ತಾನೆ ಇರುತ್ತೇವೆ. ಹ್ಯಾಕಿಂಗ್ ಅಂದ್ರೆ ಅನಧಿಕೃತ ವ್ಯಕ್ತಿಗಳು ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ ಅಥವಾ ನೆಟ್ವರ್ಕ್ಗೆ ಪ್ರವೇಶ ಪಡೆದು ನಿಮ್ಮೆಲ್ಲ ಪರ್ಸನಲ್ ಮಾಹಿತಿಯನ್ನ ದೋಚುವುದಕ್ಕೆ ಹ್ಯಾಕಿಂಗ್ ಅನ್ನುತ್ತಾರೆ. ಇಂಥವರು ಹ್ಯಾಕಿಂಗ್ ಅನ್ನ ಕೇವಲ ಹಣ ದೋಚುವುದು ಮಾತ್ರವಲ್ಲದೆ ಸರ್ಕಾರದ ಅಥವಾ ದೊಡ್ಡ ದೊಡ್ಡ ಕಂಪನಿಗಳ ಸಂಪೂರ್ಣ ಡೇಟಾವನ್ನ ದೋಚುವುದಕ್ಕೂ ಕೂಡ ಬಳಸುತ್ತಾರೆ. ಇದನ್ನ ತಡೆಗಟ್ಟಬೇಕು ಅಂತಾನೆ ದೊಡ್ಡ ದೊಡ್ಡ ಕಂಪನಿಗಳು ಹಲವಾರು ಆಂಟಿವೈರಸ್ ಸಾಫ್ಟ್ವೇರ್ ಗಳನ್ನ ಪ್ರತಿ ವರ್ಷ ಬಳಸುತ್ತವೆ. ಆದರೂ ಕೂಡ ಅಂತವುಗಳನ್ನ ಮೀರಿಸಿ ಈ ಹ್ಯಾಕರ್ಗಳು ತಮ್ಮ ತಂತ್ರವನ್ನ ತಮ್ಮ ಜ್ಞಾನವನ್ನ ಬಳಸಿ ಡೇಟಾವನ್ನ ಕಳ್ಳತನ ಮಾಡುತ್ತಾನೆ ಇರುತ್ತಾರೆ. ಹಿಂದೆ ಮನೆಗಳಲ್ಲಿ ದುಡ್ಡನ್ನ ಇಡುವಾಗ ನಾವು ಸೂಟ್ ಕೇಸಲ್ಲೋ ಟ್ರಂಕ್ಗಳಲ್ಲೋ ಇಡ್ತಾ ಇದ್ವಿ. ಅವುಗಳು ಕಳ್ಳತನ ಆಗುತ್ತೆ ಅಂತ ಮುಂದೆ ದೊಡ್ಡ ದೊಡ್ಡ ಬೀರುಗಳಲ್ಲಿ ಅವುಗಳಿಗೆ ಭಾರಿ ಪ್ರಮಾಣದ ವ್ಯವಸ್ಥೆ ಇರುವಂತಹ ಬೀಗಗಳನ್ನ ಹಾಕಿ ದುಡ್ಡು ಆಭರಣಗಳನ್ನ ಬೆಲೆ ಬಾಳುವ ವಸ್ತುಗಳನ್ನ ಇಡ್ತಾ ಇದ್ವಿ. ಆದ್ರೆ ಅಂತಹವನ್ನ ಭೇದಿಸಿ ಕಳ್ಳರು ದರೋಡೆಯನ್ನ ಮಾಡ್ತಾ ಇದ್ರು, ದುಡ್ಡನ್ನ ದೋಚ್ತಾ ಇದ್ರು. ನಾವು ಎಷ್ಟು ಸುರಕ್ಷತೆಗಳನ್ನ ಮಾಡಿಕೊಳ್ಳುತ್ತೇವೋ ಆ ಸುರಕ್ಷತೆಯನ್ನ ಭೇದಿಸುವುದೇ ಈ ಕಳ್ಳರ ಅಥವಾ ಮಾಡರ್ನ್ ಕಳ್ಳರು ಅಂತ ಕರೆಯಲ್ಪಡುವ ಹ್ಯಾಕರ್ಸ್ಗಳು ನಮ್ಮ ಇಂಟರ್ನೆಟ್ ಅನ್ನ ಭೇದಿಸಿ ನಮ್ಮ ಡೇಟಾವನ್ನ ಕದಿಯುತ್ತಿದ್ದಾರೆ. ಹಾಗಾದ್ರೆ ಈ ಸೈಬರ್ ಅಪರಾಧವನ್ನ ತಡೆಗಟ್ಟುವುದು ಹೇಗೆ ಅನ್ನುವುದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಮೊದಲನೆಯದು, ನಾವು ಇಂತಹವನ್ನ ತಪ್ಪಿಸಬೇಕೆಂದ್ರೆ ಬಲವಾದಂತಹ ಪಾಸ್ವರ್ಡ್ಗಳನ್ನ ಬಳಸಬೇಕಾಗುತ್ತದೆ. ನಿಮ್ಮ ಖಾತೆಗಳನ್ನ ರಕ್ಷಿಸಲು, ನಿಮ್ಮ ಡೇಟಾವನ್ನ ರಕ್ಷಿಸಲು ಯಾವಾಗಲೂ ಒಂದು ಸಾಲಿಡ್ ಅಂದ್ರೆ ಬಲವಾದಂತಹ ಮತ್ತು ವಿಶಿಷ್ಟವಾದಂತಹ ಪಾಸ್ವರ್ಡ್ಗಳನ್ನ ಬಳಸಬೇಕು. ಮತ್ತು ಮೇಲಾಗಿ ಈ ಪಾಸ್ವರ್ಡ್ಗಳನ್ನ ಆಗಾಗ ಬದಲಾವಣೆ ಕೂಡ ಮಾಡಬೇಕು. ಅಷ್ಟೇ ಅಲ್ಲದೆ ಇವುಗಳನ್ನ ಸೀಕ್ರೆಟ್ ಆಗಿ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕಾಗುತ್ತದೆ. ಕೆಲವರು ತುಂಬಾ ಕಾಮನ್ ಆಗಿ ಇರುವಂತಹ ಪಾಸ್ವರ್ಡ್ಗಳನ್ನ ತಮ್ಮ ಅಕೌಂಟ್ಗಳಿಗೆ ಕೊಡುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅವರಲ್ಲಿರುವ ದಾರಿದ್ರತನ ಅನ್ನಬಹುದು. ಇನ್ನೊಂದು ಮುಖ್ಯ ಕಾರಣ ತಮಗೆ ಆರಾಮವಾಗಿ ನೆನಪಿಗೆ ಬರುವಂತಹ ಪಾಸ್ವರ್ಡ್ಗಳನ್ನ ನಾವು ಹೆಚ್ಚಾಗಿ ನಮ್ಮ ಇಮೇಲ್ ಐಡಿಗೋ ಅಥವಾ ಅಕೌಂಟ್ ಓಪನ್ ಮಾಡುವುದಕ್ಕೆ ಬಳಸುತ್ತೇವೆ. ಉದಾಹರಣೆಗೆ 1 2 3 4 ಅನ್ನುವ ಪಾಸ್ವರ್ಡ್ ಅನ್ನ ಇಟ್ಟಿರುತ್ತೇವೆ. ಅಥವಾ ಊರಿನ ಹೆಸರು ಅಥವಾ ಹೆಂಡತಿಯ ಹೆಸರು ಅಥವಾ ಗರ್ಲ್ ಫ್ರೆಂಡ್ ಹೆಸರು, ಬಾಯ್ ಫ್ರೆಂಡ್ ಹೆಸರು, ಮಗನ ಹೆಸರು, ಮಗಳ ಹೆಸರು, ಊರಿನ ಹೆಸರು, ಹೀಗೆ ಆರಾಮವಾಗಿ ನೆನಪಿಗೆ ಬರುವಂತಹ ಪಾಸ್ವರ್ಡ್ಗಳನ್ನ ನಾವು ನಮ್ಮ ಅಕೌಂಟ್ಗೆ ಬಳಸುತ್ತೇವೆ. ತಜ್ಞರ ಪ್ರಕಾರ ಇದು ನಾವು ಮಾಡುವ ಅತಿ ದೊಡ್ಡ ತಪ್ಪು ಅನ್ನುತ್ತಾರೆ. ಹೀಗಾಗಿ ನಾವು ಯಾವಾಗಲೂ ಡಿಫರೆಂಟ್ ಆಗಿರುವ ಪಾಸ್ವರ್ಡ್ ಅನ್ನ ಬಳಸಬೇಕು. ಹ್ಯಾಕರ್ಸ್ ಗಳಿಗೂ ಕೂಡ ಈ ರೀತಿಯ ಮಾಹಿತಿಗಳು ಆರಾಮವಾಗಿ ಸಿಗುತ್ತವೆ. ಅವರು ಒಂದಿಲ್ಲ 4 ಬಾರಿ ಪ್ರಯತ್ನ ಮಾಡಿದರೆ ನಿಮ್ಮ ಪಾಸ್ವರ್ಡ್ ಅನ್ನ ಆರಾಮವಾಗಿ ಅವರು ಹ್ಯಾಕ್ ಮಾಡಬಹುದು. ನಿಮ್ಮ ಅಕೌಂಟ್ ಅನ್ನ ಈಸಿಯಾಗಿ ಹ್ಯಾಕ್ ಮಾಡಿ ನೀವಿಟ್ಟಿರುವ ದುಡ್ಡನ್ನ, ನಿಮ್ಮ ಪರ್ಸನಲ್ ಡೇಟಾವನ್ನ ಆರಾಮವಾಗಿ ಕ್ರ್ಯಾಕ್ ಮಾಡಬಹುದು. ಹೀಗಾಗಿ ಯುನಿಕ್ ಆಗಿರುವ ಪಾಸ್ವರ್ಡ್ ಗಳನ್ನ ಬಳಸುವುದು ತುಂಬಾ ಮುಖ್ಯ ಅನ್ನುತ್ತಾರೆ ಟೆಕ್ನಿಕಲ್ ಎಕ್ಸ್ಪರ್ಟ್. ಎರಡನೆಯದು, ಅಜ್ಞಾತ ಇಮೇಲ್ ಗಳನ್ನ ಮತ್ತು ಲಿಂಕ್ ಗಳನ್ನ ಯಾವತ್ತೂ ಕ್ಲಿಕ್ ಮಾಡಬೇಡಿ. ಹೌದು, ಆಗಾಗ ನಮ್ಮ ವಾಟ್ಸ್ಆಪ್ ನಂಬರ್ ಗಳಿಗೋ ಅಥವಾ ನಮ್ಮ ಇಮೇಲ್ಗೋ ಅಥವಾ ನಮ್ಮ ಮೆಸೇಜ್ ಗಳಿಗೋ ಕೆಲವೊಂದು ಲಿಂಕ್ಗಳು ಗೊತ್ತಿಲ್ಲದ ವ್ಯಕ್ತಿಗಳಿಂದ, ಗೊತ್ತಿಲ್ಲದ ನಂಬರ್ ಗಳಿಂದ ಬಂದು ಬೀಳುತ್ತವೆ. ಅಂತಹ ಗೊತ್ತಿಲ್ಲದ ನಂಬರ್ ಗಳಿಂದ ಬರುವಂತಹ ಲಿಂಕ್ ಗಳನ್ನ ಯಾವತ್ತೂ ಕೂಡ ಓಪನ್ ಮಾಡಬೇಡಿ. ಹೀಗೆ ಮಾಡುವುದರಿಂದ ನಿಮಗೆ ಸಂಬಂಧಪಟ್ಟ ಎಲ್ಲ ಪರ್ಸನಲ್ ಡೇಟಾ ಅಥವಾ ಅಕೌಂಟ್ ಡೀಟೇಲ್ಸ್ ಗಳು ಅವರ ಪಾಲಾಗಬಹುದು. ಕೆಲವೊಮ್ಮೆ ಈ ಹ್ಯಾಕರ್ಸ್ ಗಳು ಅಥವಾ ಟೆಕ್ನಿಕಲ್ ಕಳ್ಳರು ಬ್ಯಾಂಕಿನವರ ಹಾಗೆ ಮಾತನಾಡಿ ನಿಮಗೆ ಇಲ್ಲ ಸಲ್ಲದ ಮಾಹಿತಿಯನ್ನ ಕೊಟ್ಟು ನಿಮಗೆ ಹೆದರಿಸಿ ಕೆಲವೊಮ್ಮೆ ನಿಮ್ಮಿಂದ OTP ಯನ್ನ ಪಡೆಯಲು ಕೆಲವರು ನಿಮಗೆ ಫೋನ್ ಕೂಡ ಮಾಡಬಹುದು. ಇಂತಹ ಸಂದರ್ಭದಲ್ಲಿ ಅಪ್ಪಿ ತಪ್ಪಿ ಯಾರಿಗೂ ಕೂಡ OTP ಅಂದರೆ ಒನ್ ಟೈಮ್ ಪಾಸ್ವರ್ಡ್ ಮಾತ್ರ ಯಾರ ಜೊತೆನೂ ಶೇರ್ ಮಾಡಬೇಡಿ. ಯಾವುದೇ ಬ್ಯಾಂಕ್ ಆಗಲಿ, ಯಾವುದೇ ಇನ್ಶೂರೆನ್ಸ್ ಕಂಪನಿ ಆಗಲಿ ಅಥವಾ ಯಾವುದೇ ಸರ್ಕಾರದ ಕಂಪನಿಗಳು ಯಾವುದೇ ಸಮಯದಲ್ಲೂ ನಿಮಗೆ OTP ಯನ್ನ ಕೇಳೋದಿಲ್ಲ. ಇದು ನೆನಪಿರಲಿ. ಇದು ಇತ್ತೀಚೆಗೆ ಅತಿ ವೇಗವಾಗಿ ಬೆಳೆಯುತ್ತಿರುವ ಸೈಬರ್ ಕ್ರೈಮ್ಗಳಲ್ಲಿ ಒಂದಾಗಿದೆ. ಹೀಗೆ ಸೈಬರ್ ಕ್ರೈಮ್ಗಳಲ್ಲಿ ಹಲವಾರು ವಿಧಗಳಿವೆ. ಕಂಪ್ಯೂಟರ್ ವಂಚನೆ ಅಂದ್ರೆ ಕಂಪ್ಯೂಟರ್ಗೆ ಕೆಲವೊಂದು ಮೇಲ್ಗಳನ್ನ ಕಳಿಸಿ ವಂಚನೆ ಮಾಡುವುದು. ಡಿಜಿಟಲ್ ಬಂಧನ, ಇದು ಅತಿ ವೇಗವಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿಪಟ್ಟಿದ್ದೇವೆ. ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಝೂಮ್ ಅಲ್ಲಿ ಭೇಟಿಯಾಗೋಕೆ ಕರೀತಾರೆ ಅಥವಾ ಸ್ಕೈಪ್ ಅಲ್ಲಿ ಭೇಟಿಯಾಗೋಕೆ ಕರೀತಾರೆ ಅಥವಾ ನಿಮಗೆ ವಾಟ್ಸ್ಆಪ್ ವಿಡಿಯೋ ಕಾಲ್ ಮೂಲಕ ಭೇಟಿಯಾಗಲು ಕರೆಯುತ್ತಾರೆ. ಅವರು ಅಲ್ಲಿ ಯಾವುದೋ ಒಂದು ಪೊಲೀಸ್ ಡ್ರೆಸ್ ಅನ್ನ ಹಾಕಿಕೊಂಡು ನೀವು ಯಾವುದೋ ಒಂದು ವಂಚನೆ ಮಾಡಿದ್ದೀರಾ ಅಂತ ಹೇಳಿ ನಿಮ್ಮಿಂದ ದುಡ್ಡನ್ನ ಕಿತ್ತುಕೊಳ್ಳುತ್ತಾರೆ. ಒಂದು ವೇಳೆ ನೀವು ಈ ವಂಚನೆಯನ್ನ ಮುಚ್ಚಬೇಕೆಂದ್ರೆ ನಮಗೆ ಇಷ್ಟು
ನಿರ್ದಿಷ್ಟ ಅಮೌಂಟ್ ಅನ್ನ ಕಳಿಸಿದ್ರೆ ಈ ಒಂದು ವಂಚನೆಯನ್ನ ನಾವು ಈಗಲೇ ಮುಚ್ಚುತ್ತೇವೆ ಅಂತ ನಿಮಗೆ ಹೇಳಿಕೊಡುತ್ತಾರೆ. ಕೆಲವರು ಈ ಮೂಲಕ ಸುಖ ಸುಮ್ಮನೆ ಯಾವುದೇ ತಪ್ಪು ಮಾಡದೆ ಯಾರೋ ಒಬ್ಬ ಪೊಲೀಸ್ ವ್ಯಕ್ತಿ ವಾಟ್ಸ್ಆಪ್ ಕಾಲ್ ಮಾಡುವ ಮೂಲಕ, ವಿಡಿಯೋ ಕಾಲ್ ಮಾಡುವ ಮೂಲಕ ಹೆದರಿಸಿ ಬೆದರಿಸಿ ದುಡ್ಡನ್ನ ವಂಚನೆ ಮಾಡುವುದಕ್ಕೆ ಡಿಜಿಟಲ್ ಬಂಧನ ಎಂದು ಕರೆಯುತ್ತಾರೆ. ಸೈಬರ್ ಭಯೋತ್ಪಾದನೆ ಯಾರು ನಿಮಗೆ ಸುಖ ಸುಮ್ಮನೆ ಧರ್ಮದ ಬಗ್ಗೆ ಹೇಳಿಯೋ ಅಥವಾ ಜಾತಿಯ ಬಗ್ಗೆ ಹೇಳಿಯೋ, ನಿಮ್ಮನ್ನ ಯಾರದ ಮೇಲೆ ಪ್ರಚೋದನಕಾರಿ ಭಾಷಣ ಮಾಡೋ ಮೂಲಕವೋ ನಿಮ್ಮನ್ನ ಭಯೋತ್ಪಾದನೆ ಸಂಘಟನೆಗಳಿಗೆ ಸೇರಿಸುವುದಕ್ಕೆ ಸೈಬರ್ ಭಯೋತ್ಪಾದನೆ ಅಂತ ಕರೆಯುತ್ತಾರೆ. ಮುಂದಿನೆಯದು ಸೈಬರ್ ಸೆಕ್ಸ್ ಕಳ್ಳ ಸಾಗಾಣಿಕೆ. ಹೌದು, ಕೆಲವೊಮ್ಮೆ ಹೆದರಿಸಿ ಬದರಿಸಿ ನಿಮಗೆ ವಿಡಿಯೋ ಕಾಲ್ ಮಾಡುವ ಮೂಲಕ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತಮ್ಮ ಬಟ್ಟೆಗಳನ್ನ ಬಿಚ್ಚಿಸಿ ಅವರಿಗೆ ಇಲ್ಲಿ ಸಲ್ಲದ ಭಂಗಿಗಳನ್ನ ತೋರಿಸುವುದಕ್ಕೆ ಹೇಳುವುದಕ್ಕೆ ಸೈಬರ್ ಸೆಕ್ಸ್ ಕಳ್ಳ ಸಾಗಾಣಿಕೆ ಅನ್ನುತ್ತಾರೆ. ಅಷ್ಟೇ ಅಲ್ಲದೆ ಕೆಲವೊಂದು ಅಶ್ಲೀಲ ಫೋಟೋಗಳನ್ನ ತೋರಿಸಿ ಕೆಲವೊಬ್ಬರು ಬ್ಲಾಕ್ ಮೇಲ್ ಕೂಡ ಮಾಡಬಹುದು. ಇತ್ತೀಚೆಗೆ ನಿಮಗೆ ಮಾರ್ಫಿಂಗ್ ಮಾಡುವ ಮೂಲಕ ಯಾವುದೋ ಒಬ್ಬ ವ್ಯಕ್ತಿಯ ಅಥವಾ ನಿಮ್ಮದೇ ಫೋಟೋಗಳನ್ನ ತೆಗೆದುಕೊಂಡು ನಿಮ್ಮನ್ನ ನಗ್ನವನ್ನಾಗಿ ಮಾಡಿ ನಿಮ್ಮ ಫೋಟೋಗಳನ್ನ ಫೇಸ್ಬುಕ್ ನಲ್ಲಿಯೋ ಇನ್ಸ್ಟಾಗ್ರಾಮ್ ನಲ್ಲಿಯೋ ವೈರಲ್ ಮಾಡುತ್ತೇನೆ ಎಂದು ಹೆದರಿಸಿ ನಿಮ್ಮಿಂದ ದುಡ್ಡು ಬಿಚ್ಚುವಂತಹ ಕೆಲಸಕ್ಕೆ ಸೈಬರ್ ಸೆಕ್ಸ್ ಅಂತ ಕೂಡ ಹೇಳುತ್ತಾರೆ. ಇಂತಹ ಘಟನೆಗಳು ಇತ್ತೀಚೆಗೆ ತುಂಬಾನೇ ನಡೆಯುತ್ತಿವೆ. ಅದರಲ್ಲೂ ಇತ್ತೀಚೆಗೆ ಎಐ ಬಂದ ಮೇಲಂತೂ ಇಲ್ಲ ಸಲ್ಲದವರ ಫೋಟೋಗಳನ್ನ ಎಐ ಮಾಡಿ ಎಡಿಟ್ ಮಾಡಿ ದುಡ್ಡನ್ನ ದೋಚುತ್ತಿರುವ ಘಟನೆಗಳು ನಾವು ಕೇಳುತ್ತಾನೆ ಇದ್ದೇವೆ. ಆನ್ಲೈನ್ ಕಿರುಕುಳ. ಹೌದು, ಇತ್ತೀಚೆಗೆ ಇಲ್ಲ ಸಲ್ಲದ ಆನ್ಲೈನ್ ಕಿರುಕುಳ ತುಂಬಾನೇ ಜಾಸ್ತಿ ಆಗಿದೆ. ಹೆಣ್ಣು ಮಕ್ಕಳಿಗೆ ಫೋನ್ ಮಾಡಿಯೋ ಅಥವಾ ಇಲ್ಲ ಸಲ್ಲದ ಮೆಸೇಜ್ ಗಳನ್ನ ಕಳಿಸಿಯೋ ಅವರಿಗೆ ಕಿರುಕುಳ ಕೊಡುವಂತಹ ದಂಧೆಗಳು ತುಂಬಾನೇ ನಡೆಯುತ್ತವೆ. ಇತ್ತೀಚೆಗಷ್ಟೇ ರಮ್ಯಾ ಅವರಿಗೆ ದರ್ಶನ್ ಅಭಿಮಾನಿಗಳು ಕೆಟ್ಟ ಮೆಸೇಜ್ ಗಳನ್ನ ಕಳಿಸಿ ಆನ್ಲೈನ್ ಕಿರುಕುಳ ಕೊಟ್ಟಂತಹ ಘಟನೆಗಳು ನಾವು ತುಂಬಾನೇ ನೋಡುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ತಪ್ಪು ಮಾಹಿತಿಗಳನ್ನ ಫೇಸ್ಬುಕ್ ನಲ್ಲೋ ಇನ್ಸ್ಟಾಗ್ರಾಮ್ ನಲ್ಲೋ ವಾಟ್ಸ್ಆಪ್ ನಲ್ಲೋ ಹಾಕಿ ಯಾರದೋ ಒಂದು ತೇಜೋವಧನೆ ಮಾಡುತ್ತಿರುವುದು ನಾವು ಕೇಳುತ್ತೇವೆ, ನೋಡುತ್ತಿದ್ದೇವೆ. ಈ ರೀತಿ ಯಾವುದೇ ರೀತಿಯ ಅಪರಾಧಗಳನ್ನ ಇಂಟರ್ನೆಟ್ ಮೂಲಕ, ಫೇಸ್ಬುಕ್ ಮೂಲಕ, ವಾಟ್ಸ್ಆಪ್ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ ಮಾಡೋದನ್ನ ಸೈಬರ್ ಕ್ರೈಮ್ ಅಂತ ಕೂಡ ಕರೀಬಹುದಾಗಿದೆ. ಸೈಬರ್ ಅಪರಾಧಗಳು ಇಂದು ದೊಡ್ಡ ಸಮಸ್ಯೆಗಳನ್ನೇ ಕ್ರಿಯೇಟ್ ಮಾಡುತ್ತಿವೆ ಅಂದ್ರೆ ತಪ್ಪಾಗಲಾರದು. ತಂತ್ರಜ್ಞಾನದ ಬಳಕೆಯನ್ನ ಹೆಚ್ಚಿಸಿದಂತೆ ಸೈಬರ್ ಅಪರಾಧದ ಬೆದರಿಕೆಯೂ ಹೆಚ್ಚುತ್ತಿದೆ. ಇದರ ಬಗ್ಗೆ ಜಾಗೃತವಾಗಿರುವುದು ಮತ್ತು ಮುನ್ನೆಚ್ಚರಿಕೆಯ ಕ್ರಮ ತೆಗೆದುಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ಸ್ನೇಹಿತರೆ, ಇಂತಹದೇ ವಂಚನೆಗಳಿಗೆ ನೀವೇನಾದ್ರೂ ಬಲಿಯಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಅದರ ಬಗ್ಗೆ ಬರೆಯಿರಿ. ಯಾಕಂದ್ರೆ ಬೇರೆಯವರು ಇಂತಹ ವಂಚನೆಗಳಿಂದ ಬಚಾವಾಗಬಹುದು. ಸೈಬರ್ ಕ್ರೈಮ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಟೇಕ್ ಕೇರ್.